ಪ್ರೀತಿಯ ಸಹೋದರ ಸಹೋದರಿಯರೇ, ಮಾತೆಯ ದರ್ಶನ ಮಾಲಿಕೆ 3. ಈಗಾಗಲೇ ನಾವು ಲೂರ್ದ್ ನಗರದಲ್ಲಿ ಕಾಣಿಸಿಕೊಂಡ ಲೂರ್ದ್ ಮಾತೆಯ ಬಗ್ಗೆ, ಫಾತಿಮಾ ನಗರದಲ್ಲಿ ದರ್ಶನವಿತ್ತಂತಹ ಫಾತಿಮಾ ಮಾತೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈ 2 ನಗರಗಳು ಇರುವಂಥದ್ದು ಕ್ರೈಸ್ತರು ಅಧಿಕ ಸಂಖ್ಯೆಯಲ್ಲಿರುವಂತಹ ಯುರೋಪ್ ಖಂಡದಲ್ಲಿ. ಮತ್ತೊಂದು ಇವತ್ತು ನಾವು ಧ್ಯಾನ ಮಾಡುವಂತಹ ದರ್ಶನ ನೀಡಿದ ಸ್ಥಳ ಗ್ವಾದಲೂಪೆ. ಈ ಗ್ವಾದಲೂಪೆ ಎನ್ನುವ ಹೆಸರನ್ನು ಕೇಳಿದ ತಕ್ಷಣ ನಮಗೆ ಲೂರ್ದ್ ಮಾತೆಯಷ್ಟು, ಫಾತಿಮಾ ಮಾತೆಯಷ್ಟು ಗ್ವಾದಲೂಪೆ ಮಾತೆಯ ಪರಿಚಯ ಇರಲಿಕ್ಕೆ ಸಾಧ್ಯವಿಲ್ಲ. ಕಾರಣ ಏನು ಅಂತ ಹೇಳಿದರೆ, ಗ್ವಾದಲೂಪೆ ಮಾತೆ ತನ್ನ ದರ್ಶನವನ್ನು ನೀಡಿದಂತಹ ಸ್ಥಳ ಲತೀನ ಅಮೇರಿಕದ ಮೆಕ್ಸಿಕೋ ನಗರದಲ್ಲಿ. ಮೆಕ್ಸಿಕೋ ನಗರದ ಹತ್ತಿರವಿರುವಂತಹ ಒಂದು ಸ್ಥಳದಲ್ಲಿ, ಗ್ವಾದಲೂಪೆ ಎನ್ನುವಂಥ ಸ್ಥಳದಲ್ಲಿ ಆ ತಾಯಿಯ ದರ್ಶನವಾಗಿದ್ದು, ಲೂರ್ದ್ ಮಾತೆಯ ದರ್ಶನವಾಗಿದ್ದು 19ನೇ ಶತಮಾನದಲ್ಲಿ, ಫಾತಿಮಾ ಮಾತೆಯ ದರ್ಶನವಾಗಿದ್ದು 20ನೇ ಶತಮಾನದ ಆದಿಯಲ್ಲಿ. ಆದರೆ ಗ್ವಾದಲೂಪೆ ಮಾತೆಯ ದರ್ಶನವಾಗಿದ್ದು 16ನೇ ಶತಮಾನದಲ್ಲಿ. ಅದು ಒಬ್ಬ ವ್ಯಕ್ತಿಗೆ, ಜಾನ್ ದಿಯಾಗೋ. ಈ ಜಾನ್ ದಿಯಾಗೋ 1531ರಲ್ಲಿ ಮಾತೆಯ ದರ್ಶನವನ್ನು ಪಡೆದುಕೊಳ್ಳುತ್ತಾನೆ. ಡಿಸೆಂಬರ್ 9ನೇ ತಾರೀಕು 1531ರಲ್ಲಿ ಮಾತೆಯ ದರ್ಶನ ಆತನಿಗೆ ಆಗುತ್ತದೆ. ಆ ಸ್ಥಳದ ವಿಶೇಷತೆಯೇ ಒಂದು ರೀತಿಯಲ್ಲಿ ಇರುತ್ತದೆ. ಆತ ಅಲ್ಲಿ ಆ ಸ್ಥಳವನ್ನು ನೋಡಿದಾಗ ಅದು ಮೈ ಕೊರೆಯುವ ಚಳಿಗಾಲ. ಈ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಗುಲಾಬಿ ಹೂವುಗಳು ಅರಳಲು ಸಾಧ್ಯವಿಲ್ಲ. ಆದರೆ ಈ ಜಾನ್ ದಿಯಾಗೋಗೆ ಒಂದು ಸ್ಥಳದಲ್ಲಿ ಇದ್ದಕ್ಕಿದ್ದ ಹಾಗೆಯೇ ಗುಲಾಬಿಯ ತೋಟ ಕಾಣಿಸಿಕೊಳ್ತದೆ. ಅರಳಿರುವ ಗುಲಾಬಿಯ ಮಧ್ಯೆ ಆ ತಾಯಿಯ ದರ್ಶನ ಆತನಿಗೆ ಆಗುತ್ತದೆ. ಆತ ಈ ಗುಲಾಬಿಗಳನ್ನೆಲ್ಲ ಒಟ್ಟು ಮಾಡಿಕೊಂಡು ಆ ಗುಲಾಬಿಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿನ ಧರ್ಮಾಧ್ಯಕ್ಷರಿಗೆ ತಿಳಿಸ್ತಾನೆ. ನೋಡಿ, ನನಗೆ ಗ್ವಾದಲೂಪೆ ಎನ್ನುವ ಸ್ಥಳದಲ್ಲಿ ಮಾತೆಯ ದರ್ಶನವಾಗಿದೆ ಅಂತ ಹೇಳಿದಾಗ, ಆ ಹೂವುಗಳನ್ನು ಆತ ತೋರಿಸೋದಕ್ಕೆ ಕೈಯನ್ನು ಚಾಚ್ತಾ ಇರಬೇಕಾದ್ರೆ ಆ ಹೂವುಗಳು ಆತನ ಕೈಯನ್ನು ಜಾರಿ ನೆಲದ ಮೇಲೆ ಬೀಳುತ್ತದೆ. ಆ ನೆಲದ ಮೇಲೆ ಮಾತೆಯ ಆಕೃತಿ ನಿರ್ಮಾಣವಾಗುತ್ತದೆ. ಆ ಮಾತೆಯ ಆಕೃತಿ ಎಷ್ಟೊಂದು ಸುಂದರವಾಗಿರುತ್ತದೆ ಅಂತ ಹೇಳಿದರೆ, ಅದನ್ನು ನೋಡಿದ ತಕ್ಷಣ ಧರ್ಮಾಧ್ಯಕ್ಷರಿಗೆ ಅನಿಸುತ್ತೆ, ನಿಜವಾಗಲೂ ಇಲ್ಲಿ ದರ್ಶನವಾಗಿರಬೇಕು ಅಂಥೇಳಿ. ಲತೀನ ಅಮೇರಿಕದ ಇತಿಹಾಸವನ್ನು ನಾವು ನೋಡಿದಾಗ ಅಲ್ಲಿ ಅಪಾರ ಬಡತನ, ಕಿತ್ತು ತಿನ್ನುವ ಬಡತನ. ಆ ಬಡತನದ ಮಧ್ಯೆ ಜನರಿಗೆ ಆಸರಿಯಾಗಿ ನಿಂತುಕೊಂಡಿರುವಂತಹ ವ್ಯಕ್ತಿ ಯಾರಾದರೂ ಇದ್ದರೆ, ಅನ್ಯಾಯ ವಂಚನೆಗಳು ನಡೀತಾ ಇರುವಂಥ ಸ್ಥಳ, ಆ ಸ್ಥಳದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಆ ಜನರಿಗೆ ಆಶ್ರಯವಾಗಿದ್ದರೆ ಅದು ಗ್ವಾದಲೂಪೆಯ ಮಾತೆಯಾಗಿದ್ದಾರೆ. ಇವತ್ತು ವಿಶ್ವದಲ್ಲಿ ಕಥೋಲಿಕ ಪುಣ್ಯಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಜನರು ಹೋಗಿ ಸಂಧಿಸುವ ಸ್ಥಳ ಯಾವುದು ಎನ್ನುವ ಪ್ರಶ್ನೆಯನ್ನು ನಾನು ನಿಮಗೆ ಕೇಳಿದರೆ, ನಿಮ್ಮಲ್ಲಿ ಉತ್ತರ ಲೂರ್ದ್ ನಗರ, ಫಾತಿಮಾ ನಗರ ಎಂದು ಇರಬಹುದು. ಯಾಕಂದರೆ ಅವೆಲ್ಲ ಅತಿ ಜನಪ್ರಿಯವಾದಂಥ ಸ್ಥಳಗಳು ನಮಗೆ ಗೊತ್ತಿರುವ ಹಾಗೆ. ಆದರೆ ಈ ಸ್ಥಳದಲ್ಲಿ ಬರುವಂತಹ ಜನರ ಸಂಖ್ಯೆಯನ್ನು ನೋಡಿದಾಗ ಇಡೀ ವಿಶ್ವದಲ್ಲಿ ಕಥೋಲಿಕ ಪುಣ್ಯಕ್ಷೇತ್ರಗಳಲ್ಲಿ, ಬಸಲಿಕೆಗಳಲ್ಲಿ ಅತಿ ಹೆಚ್ಚು ಜನರು ಸಂಧಿಸುವಂಥ ಸ್ಥಳ ಯಾವುದು ಅಂತ ಹೇಳಿದರೆ ಗ್ವಾದಲೂಪೆ ಆಗಿದೆ. ಆ ಗ್ವಾದಲೂಪೆ ಮಾತೆಯ ಬಳಿಗೆ ಜನರು ಸಾಗಿ ಬರ್ತಾರೆ. ಬಂದು ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ, ಅನುಗ್ರಹವನ್ನು ಪಡೆದುಕೊಳ್ತಾರೆ. ಒಂದು ರೀತಿಯಲ್ಲಿ ಆ ದೇಶದ ಅಸ್ಮಿತೆಯಲ್ಲಿ
ಆ ದೇಶದ ಅಸ್ಮಿತೆಯಲ್ಲಿ ಈ ಮಾತೆ ಹಾಗೆ ಬೇರೂರು ಬಿಟ್ಟಿದ್ದಾಳೆ. ಅದಕ್ಕೆ ಜನ ಆ ಸ್ಥಳಕ್ಕೆ ಹೋಗ್ತಾನೇ ಇರ್ತಾರೆ. ತಮ್ಮ ಯಾವುದೇ ಕಷ್ಟ ಇದ್ದರೂ, ತೊಂದರೆ ಇದ್ದರೂ ಕೂಡ ಆಕೆಯ ಬಳಿಯಲ್ಲಿ ಪ್ರಾರ್ಥಿಸಲು ಸಾಕ್ತಾರೆ. ಹೋಗಿ ಪ್ರಾರ್ಥನೆಯನ್ನು ಮಾಡಿ ಫಲವನ್ನು ಪಡೆದುಕೊಳ್ತಾರೆ. ಡಿಸೆಂಬರ್ 12ನೇ ತಾರೀಕು ಗ್ವಾದಲೂಪೆ ಮಾತೆಯ ಹಬ್ಬವನ್ನು ನಾವು ಆಚರಣೆ ಮಾಡುತ್ತೇವೆ. ಈ ಡಿಸೆಂಬರ್ 12ನೇ ತಾರೀಕು ಜನರು ಆ ಸ್ಥಳಕ್ಕೆ ಸಾಗಿ ಆ ತಾಯಿಯ ಆಕೃತಿಗೆ ಒಂದು ವಿಶೇಷವಾದಂತಹ ಗೌರವವನ್ನು ನೀಡುತ್ತಾರೆ. ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಮಹೋತ್ಸವ ನಡೆಯುತ್ತದೆ. ಆ ಥರ ನೋಡಿದರೆ ಗ್ವಾದಲೂಪೆಯ ಮಾತೆಯ ದೇವಾಲಯದಲ್ಲಿ, ಬಸಲಿಕದಲ್ಲಿ ಪ್ರತಿದಿನವೂ ಒಂದು ರೀತಿ ಜಾತ್ರೆನೇ. ಯಾಕಂತ ಹೇಳಿದರೆ ಸಾವಿರ ಸಂಖ್ಯೆಯಲ್ಲಿ ಜನರು ಅಲ್ಲಿಗೆ ಸಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ವಿಶ್ವಗುರು ಫ್ರಾನ್ಸಿಸ್ ರವರು ಕೂಡ ಆ ಸ್ಥಳಕ್ಕೆ ಹೋಗಿ ಭೇಟಿಯನ್ನು ನೀಡಿದರು. ಯಾಕಂದರೆ ಅವರು ಲತೀನಿಕ ಅಮೇರಿಕಕ್ಕೆ ಸೇರಿದಂಥವರು, ಪಕ್ಕದ ಅರ್ಜೆಂಟೀನಾದಿಂದ ಬಂದಿರುವಂಥವರು. ಗ್ವಾದಲೂಪೆ ಮಾತೆಯ ಮೇಲೆ ಅಪಾರವಾದಂತಹ ವಿಶ್ವಾಸವನ್ನು ಇಟ್ಟುಕೊಂಡಿರುವಂಥವರು ಈಗಿನ ಪ್ರಸ್ತುತ ವಿಶ್ವಗುರುಗಳಾದ ಪೋಪ್ ಫ್ರಾನ್ಸಿಸ್ ರವರು. ನಾವು ಕೂಡ ನಮ್ಮನ್ನು ಗ್ವಾದಲೂಪೆ ಮಾತೆಗೆ ಅರ್ಪಿಸಿ ಪ್ರಾರ್ಥಿಸೋಣ. ಆಕೆಯ ಬಿನ್ನಹದ ಸಹಾಯದಿಂದ ದಯಾಮಯ ದೇವರು ನಮಗೆ ಅವಶ್ಯವಾದಂಥ ವರದಾನವನ್ನು ಕರುಣಿಸಲಿ. ಎಲ್ಲಿದೆ ಮೆಕ್ಸಿಕೋ ನಗರ, ಎಲ್ಲಿದೆ ನಮ್ಮ ಈ ಊರು? ಆದರೆ ನೋಡಿ, ಎತ್ತಣದ ಮಾಮರ, ಎತ್ತಣದ ಕೋಗಿಲೆ, ಎತ್ತಣೆಂದೆತ್ತ ಸಂಬಂಧವಯ್ಯ ಎನ್ನುವ ಹಾಗೆ ಎಲ್ಲೋ ದೂರದಲ್ಲಿ ಇರುವಂತಹ ಗ್ವಾದಲೂಪೆ ನಗರದ ಬಗ್ಗೆ ನಾವಿವತ್ತು ಧ್ಯಾನ ಮಾಡ್ತಾ ಇದ್ದೀವಿ. ಕಾರಣ ಏನಂತ ಹೇಳಿದರೆ, ಅಲ್ಲಿ ಮಾತೆಯ ದರ್ಶನ ಜಾನ್ ಡಿಯಾಗೋ ಅವರಿಗೆ 1531ರಲ್ಲಿ ಆಯಿತು. ಆನಂತರಲ್ಲಿ ಅಲ್ಲಿ ಆದಂತಹ ಬೆಳವಣಿಗೆ ಹಾಗೂ ವಿಶ್ವ ಅದನ್ನು ಒಪ್ಪಿಕೊಂಡು ಧರ್ಮಸಭೆ ಡಿಸೆಂಬರ್ 12ನೇ ತಾರೀಕು ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ನಾವು ಅನುವು ಮಾಡಿಕೊಟ್ಟಿರುವುದರಿಂದ ನಾವು ಈ ತಾಯಿಯ ಬಗ್ಗೆ ಅರ್ಥಕೊಳ್ಳುವುದು ಸೂಕ್ತ ಹಾಗೂ ಸಮಯೋಚಿತವಾಗಿದೆ. ಗ್ವಾದಲೂಪೆ ಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ. ಗ್ವಾದಲೂಪೆ ಮಾತೆಯೇ ನಮ್ಮ ಜೊತೆಗಿದ್ದು ನಮ್ಮನ್ನು ಮುನ್ನಡೆಸಿರಿ. ಯಾಕೆಂದರೆ ನಿಮ್ಮ ಒಂದು ಅನುಗ್ರಹ ಹಾಗೂ ಪ್ರಾರ್ಥನೆಯ ಬಲದಿಂದ ನಮಗೆ ವರದಾನ ಲಭಿಸುವಂತೆ ಆಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಗ್ವಾದಲೂಪೆ ಮಾತೆಯ ದರ್ಶನ ಪಡೆದಂತಹ ಆ ಸ್ಥಳದಲ್ಲಿ ಜಾನ್ ಡಿಯಾಗೋ ಅವರಿಗೆ ಆದಂಥ ಅನುಭವ ನಮ್ಮ ಜೀವನದಲ್ಲೂ ಆಗುವಂತೆ ಆಗಲಿ. ನಾವು ಕೂಡ ಈ ದರ್ಶನ ಮಾತೆಯ ದರ್ಶನ ಮಾಲಿಕೆಯನ್ನು ಧ್ಯಾನ ಮಾಡುತ್ತಾ 3ನೆಯ ದಿನದಲ್ಲಿ ಇರಬೇಕಾದರೆ, ಮುಂದಿನ ದಿನಗಳಲ್ಲೂ ಕೂಡ ಆ ತಾಯಿಯ ವಿವಿಧ ಸ್ಥಳಗಳ ದರ್ಶನದ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯ ಅಧ್ಯಯನವನ್ನು ಮಾಡುವಂತೆ ಆಗಲಿ. ಅರ್ಥ ಮಾಡಿಕೊಂಡು ಜೀವಿಸುವಂತಾಗಲಿ. ಪ್ರಾರ್ಥಿಸುವ ಶಕ್ತಿಯನ್ನು ಗ್ವಾದಲೂಪೆ ಮಾತೆ ನಮಗೆ ಕರುಣಿಸಲಿ. ಆಮೇನ್.